ಅದು ಒಂದು ಶಾಂತವಾದ ರಾತ್ರಿ. ಆಕಾಶ ತುಂಬಾ ಹೊಳೆಯುವ ನಕ್ಷತ್ರಗಳಿಂದ ಕಂಗೊಳಿಸುತ್ತಿತ್ತು. ಅವುಗಳಲ್ಲಿ ಒಂದು ಪುಟ್ಟ ಮುದ್ದಾದ ನಕ್ಷತ್ರ ಇತ್ತು. ಅದರ ಹೆಸರು ಟ್ವಿಂಕಲ್. ಎಲ್ಲಾ ನಕ್ಷತ್ರಗಳು ಮಲಗಲು ಸಿದ್ಧವಾಗಿದ್ದವು. ಆದ್ರೆ ನನಗೇಕೆ ನಿದ್ರೆ ಬರ್ತಿಲ್ಲ? ಅಷ್ಟ್ರಲ್ಲಿ ಮುದ್ದಾದ ಚಂದ್ರನು ನಗುತ್ತಾ ಹೇಳಿದ, ಟ್ವಿಂಕಲ್, ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚು, ಎಲ್ಲವೂ ಚೆನ್ನಾಗಿರುತ್ತದೆ. ಟ್ವಿಂಕಲ್ ಚಂದ್ರನ ಮಾತನ್ನು ಕೇಳಿತು. ಅದು ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿತು. ಮೃದುವಾದ ಮೋಡಗಳು ಅದನ್ನು ಪ್ರೀತಿಯಿಂದ ಹೊದಿಸಿದವು. ತಂಪಾದ ಗಾಳಿ ಮೆಲ್ಲಗೆ ಬೀಸಿತು. ಸ್ವಲ್ಪ ಹೊತ್ತಿನ ನಂತರ ಟ್ವಿಂಕಲ್ ಶಾಂತವಾಗಿ ಸಿಹಿ ಕನಸುಗಳೊಂದಿಗೆ ನಿದ್ರೆಗೆ ಜಾರಿತು. ಶುಭರಾತ್ರಿ ಪುಟ್ಟ ಸ್ನೇಹಿತರೆ. ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ಕನಸುಗಳೊಂದಿಗೆ.